ಪ್ರಭುಗಳಿಗೆ ಸರ್ಕಾರದ ಅಧಿಕೃತರಿಗೆ ಮಂಡಿಸುವಂತಹ ತರಾವು ಮಂಡಳಿಯನ್ನ ಅಯ್ಯೂಬ್ ಮಂಚಲರ್ ಅವರು ಮಂಡಿಸಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಕೂತು ಈ ಕೊನೆಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಇದಕ್ಕೆ ಒಂದು ನಿಮ್ಮ ಜಯಘೋಷವನ್ನ ನೀವು ತಾವೆಲ್ಲರೂ ಕೂಗಬೇಕು ಅಂತ ಹೇಳಿಕೊಳ್ಳುತ್ತಾ ತಮ್ಮನ್ನ ಆಸನದಲ್ಲಿ ಕೂತ್ಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಉಲ್ಲಾಲ ಮುಸ್ಲಿಂ ಜಮಾತ್ ಉಲ್ಲಾಲ ಮಂಗಳೂರು ನಮ್ಮ ನಿರ್ಣಯವನ್ನು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಖಂಡನಾ ಸಭೆಯ ಸರ್ವಸಮ್ಮತ ಹಕ್ಕೊತ್ತಾಯದ ನಿರ್ಣಯಗಳು ಟರಾವು ಉಲ್ಲಾಲ ಮುಸ್ಲಿಂ ಜಮಾತ್ನ ಕರೆಯ ಮೇರೆಗೆ ಇಂದಿಲ್ಲಿ ಸೇರಿರುವ ಮುಸ್ಲಿಂ ನಾಗರಿಕರು ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ನಿರೂಪಕ ಅಜಿತ್ ಹನುಮಕ್ಕನವರ್ ದಿನಾಂಕ 27/12/2018 ನೇರ ಕಾರ್ಯಕ್ರಮದಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾದರಿ ವ್ಯಕ್ತಿತ್ವವನ್ನು ಸುಳ್ಳಾರೋಪಗಳಿಂದ ಅಶ್ಲೀಲ ಪದಗಳಿಂದ ಅವಹೇಳನಗೊಳಿಸಿರುವುದನ್ನು ಕಟುವಾಗಿ ಖಂಡಿಸುತ್ತೇವೆ. ಜಾಗತಿಕವಾಗಿ ಸರ್ವಮಾನ್ಯತೆ ಪಡೆದಿರುವ ಪ್ರವಾದಿ ಶ್ರೇಷ್ಠ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಿಂದನೆಯ ಹಿಂದೆ ಮುಸ್ಲಿಮರ ಮೇಲೆ ದ್ವೇಷ ಸಾಧಿಸುವ ಷಡ್ಯಂತ್ರವಿದೆ. ಯಾವ ಕಾರಣಕ್ಕೂ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚಾರಿತ್ರ್ಯ ಹರಣವನ್ನು ನಮಗೆ ಸಹಿಸಲು ಸಾಧ್ಯವಿಲ್ಲ. ಅಜಿತ್ ಹನುಮಕ್ಕನವರ ಹೇಳಿಕೆಗೆ ಮುಸ್ಲಿಮರ ವಿರೋಧ ಸಾರ್ವತ್ರಿಕವಾಗಿ ವ್ಯಕ್ತವಾದ ನಂತರ ಹನುಮಕ್ಕನವರು ತಮ್ಮ ತಪ್ಪಿಗೆ ಪ್ರಾಯಶ್ಚಿತ ಪಡದೆ ಹಾರಿಕೆಯ ಸ್ಪಷ್ಟತೆಯನ್ನೇ ನೀಡಿರುವುದು ಅಜಿತ್ ಹನುಮಕ್ಕನವರ ಧೋರಣೆ ಪೂರ್ವಾಹರ ಪೀಡಿತವಾಗಿ ಇರುವುದನ್ನು ಸಾಬೀತುಪಡಿಸುತ್ತದೆ. ಆದುದರಿಂದ ಅಜಿತರ ಮೇಲೆ ಕಾನೂನು ಕ್ರಮ ಜರುಗಬೇಕೆನ್ನುವ ಜನಾಭಿಪ್ರಾಯಕ್ಕೆ ನಾವು ಕೂಡ ಪೂರ್ಣವಾದ ಸಹಮತ ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಸಾಮರಸ್ಯಕ್ಕೆ ಭಂಗ ತರುವಂತೆ ಸಾರ್ವಜನಿಕವಾಗಿ ಬರೆಯುವ ಮತ್ತು ಭಾಷಣ ಮಾಡುವವರ ನಿಯಂತ್ರಣಕ್ಕೆ ಪಾಠವಾಗಬೇಕಿದೆ. ನಮ್ಮ ಸರ್ಕಾರ ಕೂಡಲೇ ಅಜಿತ್ ಹನುಮಕ್ಕರವರನ್ನು ಬಂಧಿಸಿ ಭಾರತೀಯ ಪೊಲೀಸ್ ದಂಡ ಸಂಹಿತೆಯ ಬದ್ಧತೆಯನ್ನು ಎತ್ತಿ ಹಿಡಿಯಬೇಕು ಎಂದು ಉಲ್ಲಾಲದ ಮುಸ್ಲಿಮರು ತೀವ್ರವಾಗಿ ಒತ್ತಾಯಿಸ್ತಾ ಇದ್ದೇವೆ. ವಿರೋಧಿಗಳಿಂದಲೂ ಅನುಸರಣಾ ಯೋಗ್ಯ ಜೀವನ ನಡೆಸುವುದರೆಂಬ ಹೆಗ್ಗಳಿಕೆಗೆ ಅರ್ಹರಾದ ಮುತ್ತು ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೀಯಾಳಿಸಿದ ಅಜಿತ್ ಹನುಮಕ್ಕನವರ ವಿರುದ್ಧ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿ ಹೊಂದಿದವರು ಎಫ್ಐಆರ್ ದಾಖಲಾಗಿಯೂ ಇನ್ನೂ ಸೂಕ್ತ ಕ್ರಮ ನಡೆಯದೇ ಇರುವುದಕ್ಕೆ ಈ ಸಭೆಯು ತೀವ್ರ ಕಳವಳವನ್ನು ವ್ಯಕ್ತಪಡಿಸುತ್ತಿದೆ. ಹನುಮಕ್ಕನವರು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ಮುಸ್ಲಿಮರ ಮನಸ್ಸನ್ನು ಘಾಸಿಗೊಳಿಸಿದ್ದರು. ಸುವರ್ಣ ಚಾನೆಲ್ನ ಮಾಲಕರು ಅಜಿತರ ಮೇಲೆ ಕ್ರಮ ತೆಗೆಯದೆ ನಿರ್ಲಕ್ಷ್ಯ ತೋರಿರುವುದು ಅಕ್ಷಮ್ಯ ಎಂದು ನಾವು ಪರಿಗಣಿಸಿ ಸುವರ್ಣ ನ್ಯೂಸ್ ಚಾನೆಲ್ ಅನ್ನು ನೋಡದೇ ಇರುವ ನಿರ್ಧಾರಕ್ಕೆ ಬಂದಿದ್ದೇವೆ. ನಮ್ಮ ಹೋರಾಟ ಉಗ್ರವಾಗಿ ನ್ಯಾಯ ದೊರಕುವ ತನಕ ಮುಂದುವರಿಯಲಿದೆ. ನಮ್ಮ ನ್ಯಾಯಯೋಚಿತ ಬೇಡಿಕೆಗಳಿಗೆ ಪುರಸ್ಕಾರ ಸಿಗುವವರೆಗೂ ನಾವು ನ್ಯಾಯಾಲಯಗಳ ಸಹಿತ ಎಲ್ಲಾ ರೀತಿಯ ಹೋರಾಟಕ್ಕೂ ನಮ್ಮ ಸಮಿತಿ ಅವಿರತವಾಗಿ ಶ್ರಮಿಸಲು ಬದ್ಧರಾಗಿರುತ್ತೇವೆ. ಇದರ ಯಥಾಪ್ರತಿಯನ್ನು ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ, ಅಧ್ಯಕ್ಷರು ಅಲ್ಪಸಂಖ್ಯಾತರ ಆಯೋಗ, ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆ, ಮಾನ್ಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ ಪೊಲೀಸ್ ಆಯುಕ್ತರು ಮಂಗಳೂರು ಇವರಿಗೆ ರವಾನಿಸಲಾಗುವುದು. ಇಲ್ಲವಾದಲ್ಲಿ ನಾವು ಖುದ್ದಾಗಿ ಕೊಡಲು ತೀರ್ಮಾನಿಸಿದ್ದೇವೆ.